ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ದೀಪು ಅವರು ಇವತ್ತು ನನ್ನ ಜೊತೆ ಇದ್ದಾರೆ, ವಿಚ್ ಮೀನ್ಸ್ ಅವರ ಲೈಫ್ ಜರ್ನಿಯ ಪಾರ್ಟ್ 3 ಭಾಗ. ತುಂಬಾನೇ ಕುತೂಹಲದ ಭಾಗ ಇದು. ಬಿಕಾಸ್ ಇವತ್ತು ಈ ವಿಡಿಯೋದಲ್ಲಿ ಇವರ ಫಸ್ಟ್ ಸ್ಯಾಲರಿ ಎಷ್ಟಾಗಿತ್ತು, ಯಾವ ಹಾಸ್ಪಿಟಲ್ ಅಲ್ಲಿ ಇವರು ವರ್ಕ್ ಮಾಡಿದ್ದು, ಇವರು ತಗೊಂಡಂತಹ ಒಂದು ಸ್ಟ್ರೀಮ್ ಯಾವುದು, ಯಾಕೆ ನ್ಯೂರಾಲಜಿ ಆಗಬೇಕು ಅಂತ ಅನ್ನಿಸ್ತು, ಪ್ರತಿಯೊಂದು ಡೀಟೇಲ್ಸ್ ತಿಳಿಸ್ತೀವಿ. ಸೊ ತಡ ಮಾಡಿ ಒಂದು ವಿಡಿಯೋನ ಶುರು ಮಾಡೋಣ. ಹಾಗೇನೆ ನೀವು ಪಾರ್ಟ್ 1 ಅಂಡ್ ಪಾರ್ಟ್ 2 ನೋಡಿಲ್ಲ ಅಂದ್ರೆ ಈ ವಿಡಿಯೋ ಆದ್ಮೇಲೆ ಹೋಗ್ಬಿಟ್ಟು ನೋಡಿ. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. MBBS ಆಗಿದ ತಕ್ಷಣ ಎಲ್ಲರಿಗೂ ಡಾಕ್ಟರ್ ಅನ್ನೋ ಸರ್ಟಿಫಿಕೇಟ್ ಸಿಗುತ್ತೆ. ಅದಾಗಿದ ತಕ್ಷಣ ನೀವು ಯಾಕೆ MD ಮಾಡಬೇಕು ಅಂತ ಅನ್ಕೊಂಡ್ರಿ? ವೈ ನಾಟ್ ಕೆಲ್ಸಕ್ಕೆ ಹೋಗ್ಬೇಕು ಅಂತ? ಇವಾಗಿನ ಕಾಲದಲ್ಲಿ ಎಲ್ಲರೂ MBBS ಆದ್ಮೇಲೆ ನೆಕ್ಸ್ಟ್ ಕೋರ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಯಾಕಂದ್ರೆ MBBS ಅಂದ್ರೆ ಅಷ್ಟು ಸ್ಯಾಲರಿ ಸಿಗಲ್ಲ, ಅಥವಾ ನಾವೇ ಕನ್ಸಲ್ಟೆಂಟ್ ಆಗಿ ವರ್ಕ್ ಆಗಕ್ಕಾಗಲ್ಲ. ಅದು ನಾವು ಬೇರೆಯವ್ರಿಗೆ ಅಸಿಸ್ಟ್ ಮಾಡಬೇಕಾಗತ್ತೆ, ಅಥವಾ ಡ್ಯೂಟಿ ಡಾಕ್ಟರ್ಸ್ ನೈಟ್ ಡ್ಯೂಟೀಸ್ ತುಂಬಾ. ಆದ್ರಿಂದ ಎಲ್ಲರೂ MD ಅಥವಾ ನೆಕ್ಸ್ಟ್ ಕೋರ್ಸ್ ಏನಿದೆ ಅದು ಮಾಡ್ತಾರೆ. ಸೊ MD ಜಾಯ್ನ್ ಆಗ್ಬೇಕು ಅಂದ್ರೆ ಯಾವ ಕಾಲೇಜ್ನ ಅಂತ ಹೆಂಗ್ ಸೆಲೆಕ್ಟ್ ಮಾಡಿದ್ರಿ ಅಂಡ್ ಎಷ್ಟು ಮಾರ್ಕ್ಸ್ ಬಂದಿತ್ತು? ಅದಕ್ಕೇನಾದ್ರೂ ಸ್ಪೆಸಿಫಿಕ್ ಎಕ್ಸಾಮ್ ಅಂತ ಇದೆಯಾ? MDಗೆ ಇವಾಗೆಲ್ಲ ನೀಟ್ ಆಲ್ ಇಂಡಿಯಾ, ಬಟ್ ನನ್ನ ಟೈಮ್ ನಾನು ಬರೆದಾಗ ಎಲ್ಲಾ ಸ್ಟೇಟ್ಗೂ ಅವ್ರವ್ರದೇ ಸ್ಟೇಟ್ ಎಂಟ್ರೆನ್ಸ್ ಇತ್ತು, ಮತ್ತೆ ಆಲ್ ಇಂಡಿಯಾ ಎಂಟ್ರೆನ್ಸ್ ಅಂತಾನು ಇತ್ತು. ಸೊ ಅದ್ರ ಮೂಲಕ ನಾನು ESI ಮೆಡಿಕಲ್ ಕಾಲೇಜ್ ಬೆಂಗಳೂರಲ್ಲೇ ತಗೊಂಡೆ. ಯಾಕೆ ಅಂದ್ರೆ ಅದು ಹೊಸ ಮೆಡಿಕಲ್ ಕಾಲೇಜ್ ಆಗಿದ್ರು ಅದರಲ್ಲಿ ಸೆಂಟ್ರಲ್ ಇತ್ತದು, ಮತ್ತೆ ಅಲ್ಲಿ ಸ್ಟೈಪೆಂಡ್ ಚೆನ್ನಾಗಿತ್ತು. ಸೊ ನನಗೂ ಮನೆಯಲ್ಲಿ ತುಂಬಾ ದುಡ್ಡಿನ ರಿಕ್ವೈರ್ಮೆಂಟ್ ಇತ್ತು, ಅರ್ನ್ ಮಾಡಬೇಕಿತ್ತು. ಸೊ ಅವಾಗ ಸ್ಟೇಟ್ ಅಲ್ಲಿ 14,000 rupees ಕೊಡ್ತಿದ್ರು ಮಂತ್ಲಿ, ಇಲ್ಲಿ 45,000 ಇತ್ತು. ಸೊ ಅದಕ್ಕೆ ಮೈನ್ ರೀಸನ್ ESI ತಗೊಂಡೆ. MD ಎಷ್ಟು ವರ್ಷದ ಕೋರ್ಸ್? MD 3 years ಕೋರ್ಸ್ ಇರುತ್ತೆ. ನಾವು ಅದರಲ್ಲಿ ಯಾವ್ದು ಮಲ್ಟಿಪಲ್ ಸ್ಪೆಷಾಲಿಟಿ ಇರುತ್ತೆ. ನಾನು ಇಂಟರ್ನಲ್ ಮೆಡಿಸಿನ್ ತಗೊಂಡೆ. ಸೊ ದೀಪು, ನೀವು MD ಮಾಡಿರೋದು ಎಷ್ಟನೇ ಇಸ್ವಿಯಲ್ಲಿ? 2011 to 14. 2011 to 14 ಅಲ್ಲಿ 45,000 ಬರ್ತಾ ಇತ್ತು. ಅಂದ್ರೆ ಇವಾಗ ಆಬ್ವಿಯಸ್ಲಿ ಜಾಸ್ತಿ ಇರುತ್ತೆ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ. ಓಕೆ, ಸೊ ಅದಾದ್ಮೇಲೆ ನೀವು DM ಮಾಡ್ಬೇಕು ಅಂತ ಅನ್ಕೊಂಡ್ರಿ. ಅದಾದ್ಮೇಲೆ ಬರುತ್ತೆ ನಿಮ್ಮ ಫಸ್ಟ್ ಜಾಬ್ ಅಲ್ವಾ? ಸೊ DMಗೆ ಯಾವ ಕಾಲೇಜ್ನ ಸೆಲೆಕ್ಟ್ ಮಾಡಿದ್ರು, ಹೇಗೆ ಸೆಲೆಕ್ಟ್ ಮಾಡಿದ್ರಿ, ಅಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ರು, ಅಲ್ಲೂ ಸ್ಟೈಪೆಂಡ್ ಇತ್ತಾ? ಹೌದು, ಡಿಎಂ ಎಂಟ್ರೆನ್ಸ್ ಎಕ್ಸಾಮ್ಸ್ ಇರುತ್ತೆ, ಸೇಮ್ ಅದೇ ಎಲ್ಲದಕ್ಕೂ ಸೇಮ್ ಪ್ರೊಸೀಜರ್. ಸ್ಟೇಟ್ ಎಕ್ಸಾಮ್ಸ್ ಎಲ್ಲಾ ಕಡೆ ಬರದೆ ತುಂಬಾ ಕಡೆ ಒಳ್ಳೊಳ್ಳೆ ರ್ಯಾಂಕ್ ಬಂತು. ಫಸ್ಟ್ ನಾನು ಜೈಪುರಲ್ಲಿ ಹೋಗಿ ಸೇರ್ಕೊಂಡಿದ್ದೆ, SMS ಮೆಡಿಕಲ್ ಕಾಲೇಜ್ ಅಂತ. ಸೇರ್ಕೊಂಡು ಅಡ್ಮಿಷನ್ ಎಲ್ಲ ಆಗಿತ್ತು. ಆಮೇಲೆ BMC ನಲ್ಲಿ ಫಸ್ಟ್ ರ್ಯಾಂಕ್ ಬಂತು ಕರ್ನಾಟಕದಲ್ಲಿ. ಸೊ ಆಮೇಲೆ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್, ಇಲ್ಲೇ ಬೆಂಗಳೂರಲ್ಲಿ ಇರೋಣ ಅಂತ ಬೆಂಗಳೂರಲ್ಲೇ ತಗೊಂಡೆ. ಓಕೆ, ಸೊ DMಗೆ ಬರ್ದಿರುವಂತ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಫಸ್ಟ್ ರ್ಯಾಂಕ್ ಬಂತೆ. ಸೊ ನಿಮಗೆ BMC ಆಪ್ಷನ್ ಆಗಿ ಸಿಕ್ತು. ಅಲ್ಲೂ ನಿಮಗೆ ಸ್ಟೈಪೆಂಡ್ ಬರ್ತಾ ಇತ್ತಾ? ಹೌದು, ಅಲ್ಲಿ BMC ನಲ್ಲೂ ಸ್ಟೈಪೆಂಡ್ ಫಸ್ಟ್ ಇಯರ್ 30, ಸ್ಟಾರ್ಟಿಂಗ್ ಅಲ್ಲಿ 30,000 ಇತ್ತು. ಆಮೇಲೆ ಹೋಗ್ತಾ ಹೋಗ್ತಾ ಇನ್ಕ್ರೀಸ್ ಮಾಡಿದ್ರು. ನಂದು ಆಮೇಲೆ 45-50 ವರೆಗೂ ಆಯ್ತು ಫೈನಲ್ ಇಯರ್. ಹೆಂಗ ಅನಿಸ್ತು ನಿಮ್ಗೆ? MD ನಲ್ಲಿ ಜಾಸ್ತಿ ಇತ್ತು ಸ್ಟೈಪೆಂಡ್, ಬಟ್ ಇಲ್ಲಿ ನೋಡಿದ್ರೆ ಕಮ್ಮಿ. ಯಾಕೆಂದ್ರೆ ಇದು ಸ್ಟೇಟ್ ಗವರ್ಮೆಂಟ್ ಅಲ್ವಾ BMC. ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಕಮ್ಮಿ ಇರುತ್ತೆ, ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಇನ್ನ ಜಾಸ್ತಿ. ಫಸ್ಟ್ ಆಫ್ ಆಲ್ MD ಇಂದ DMX ಹೋಗ್ಬೇಕಾದ್ರೆ ತುಂಬಾ ಯೋಚನೆ ಇತ್ತು. ಯಾಕಂದ್ರೆ ಮನೇಲಿ ಓಕೆ MD ಆಯ್ತು, ಇನ್ನೇನು ಅರ್ನ್ ಮಾಡ್ಬೋದಲ್ಲ, ಕೆಲ್ಸಕ್ಕೆ ಸೇರ್ಕೊಂಡ್ರೆ ಬೆಟರ್ ಅಂತ ಇತ್ತು. ಬಟ್ ಆಮೇಲೆ ನನಗೇನೋ ಇಲ್ಲ, ಅದು DM ಮಾಡ್ಲೇಬೇಕು, ಮುಂದೆ ಸೂಪರ್ ಸ್ಪೆಷಲೈಸೇಷನ್ ಆದ್ರೆ ಒಂದು ದೊಡ್ಡ ಕನ್ಸಲ್ಟೆಂಟ್ ಆಗ್ಬೋದು ಅಂತ ನಾನು ಆಮೇಲೆ ಒಪ್ಕೊಂಡ್ರು ಮನೇಲಿ, ಕಷ್ಟಪಟ್ಟು ಒಪ್ಸಿದ್ದೀನಿ. ಓಕೆ, ಸೊ MD ಮಾಡಾದ್ಮೇಲೆ ನೀವು ಯಾವ ಪೊಸಿಷನ್, ಯಾವ ಲೆವೆಲ್ ಡಾಕ್ಟರ್ ಆಗ್ಬೋದಿತ್ತು? MD ನಲ್ಲೂ ಕನ್ಸಲ್ಟೆಂಟ್ ಆಗ್ಬೋದು, ಬಟ್ DM ಮಾಡಿದ್ರೆ ಸೂಪರ್ ಸ್ಪೆಷಲೈಸೇಷನ್ ಆಗ್ತೀವಲ್ಲ, ಜಾಸ್ತಿ ಇನ್ನ ದೊಡ್ಡ ಡಾಕ್ಟರ್ ಇರ್ತಾರೆ, ಜಾಸ್ತಿ ಅರ್ನ್ ಮಾಡ್ಬೋದು. ಓಕೆ, ಆ ತರ. MD ನಲ್ಲಿ ನೀವು ಏನ್ ಕೋರ್ಸ್ ತಗೊಂಡಿದ್ರಿ, ಹಾಗೇನೆ DM ನಲ್ಲಿ ಏನ್ ತಗೊಂಡ್ರಿ? MD ನಲ್ಲಿ ಇಂಟರ್ನಲ್ ಮೆಡಿಸಿನ್ ತಗೊಂಡೆ. ಯಾಕಂದ್ರೆ ಇಂಟರ್ನಲ್ ಮೆಡಿಸಿನ್ ತಗೊಂಡ್ರೆ DMಗೆ ನಾವ್ ಏನ್ ಬೇಕಾದ್ರೂ ಮುಂದೆ ಫ್ಯೂಚರ್ ಅಲ್ಲಿ ಯಾವ ಬ್ರಾಂಚಸ್ ಬೇಕಾದ್ರೂ ಹೋಗ್ಬೋದು. ನನಗೆ ನ್ಯೂರಾಲಜಿನೇ ಮಾಡ್ಬೇಕಂತ ಇತ್ತು ಮುಂಚೆಯಿಂದ. ಸೊ ಅದಕ್ಕೆ ನಾನು MD ನಲ್ಲಿ ಇಂಟರ್ನಲ್ ಮೆಡಿಸಿನ್ ತಗೊಂಡೆ. ಸೊ DM ಅಲ್ಲಿ ನ್ಯೂರಾಲಜಿ ಮಾಡ್ಬೋದು ಅಂತ. ಸೊ ಆ ಟೈಮಲ್ಲಿ ಹೆಂಗ್ ಅನಿಸ್ತಾ ಇತ್ತು? ಬಿಕಾಸ್ ಓದ್ಬೇಕು, ಇನ್ನೊಂದ್ ಕಡೆ ಪೇಷಂಟ್ ನೋಡ್ಬೇಕು, ಆಮೇಲೆ ಫ್ರೆಂಡ್ಸ್ ಇರಲ್ಲ, ಒಂಥರ ಸ್ಟ್ರೆಸ್ ಅನ್ನಿಸ್ತಾ ಆಯ್ತಾ, ಡಿಫಿಕಲ್ಟ್ ಅನ್ನಿಸ್ತಾ ಆಯ್ತಾ, ಅಥವಾ ಇನ್ನೇನು ನಾನು ಡಾಕ್ಟರ್ ಆಗ್ತೀನಿ, ಇನ್ನೇನು ಮುಗಿತಾ ಬಂತು? DM ಎಷ್ಟು ವರ್ಷದ ಕೋರ್ಸ್ ಆಗಿತ್ತು? DM 3 ವರ್ಷ ಕೋರ್ಸ್ ಇರುತ್ತೆ. ಈ ಟೈಮಲ್ಲಿ ಆಕ್ಚುಲಿ ಅದೇ ತುಂಬಾ ಕೆಲಸ ಇರುತ್ತೆ ಫಸ್ಟ್ ಇಯರ್ ಅಂತೂ. ಯಾಕಂದ್ರೆ ಅಲ್ಲಿ ಇಬ್ಬರೇ ನಾವು ಪರ್ ಬ್ಯಾಚ್, ತುಂಬಾ ಜನ ಪೇಷಂಟ್ಸ್ ಇರ್ತಾರೆ, ನೋಡ್ಬೇಕು. ಸೊ ಬಟ್ ನನಗೆ DM ಟರ್ನಿಂಗ್ ಪಾಯಿಂಟ್. ಯಾಕಂದ್ರೆ ನನಗೆ ಒಳ್ಳೆ ಟೀಚರ್ಸ್ ಸಿಕ್ಕಿದ್ರು. ಅಗಡಿ ಸರ್, ಕಾರ್ತಿಕ್ ಸರ್, ಅರ್ಚನಾ ಮೇಡಮ್ ಅವರೆಲ್ಲ ಎಷ್ಟು ಒಳ್ಳೆ ಟೀಚರ್ಸ್ ಅಂದ್ರೆ ನನ್ನ ಲೈಫೇ ಚೇಂಜ್ ಮಾಡಿದ್ದಾರೆ. ಅಂದ್ರೆ ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಿದ್ರು. ನಮಗೆ ಬರೀ ಕೆಲಸ ಮಾಡ್ಕೊಂಡೆ ಇದ್ದು ಯಾರು ಹೇಳ್ಕೊಡ್ತಾ ಇಲ್ಲ ಅಂದ್ರೆ ಸಖತ್ ಬೇಜಾರಾಗುತ್ತೆ. ಬಟ್ ಟೀಚರ್ಸ್
ಚೆನ್ನಾಗಿದ್ರೆ ಲೈಫಲ್ಲೇ ನಾನು ಮರೆಯೋಕ್ಕಾಗಲ್ಲ. ಅಗಡಿ ಸರ್, ಕಾರ್ತಿಕ್ ಸರ್ ಅವರೆಲ್ಲ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅಂದರೆ ನ್ಯೂರಾಲಜಿ, ಅವರಿಗೆ ಯಾವ ಕಾಲು ಮುಗಿಬೇಕು ಇವಾಗ್ಲೂ ಆ ಥರ ಹೇಳ್ಕೊಟ್ಟಿದ್ದಾರೆ ನ್ಯೂರಾಲಜಿ. ಸೊ ಇವ್ರು ಬರ್ದಿರುವಂತ ಫೈನಲ್ ಎಕ್ಸಾಮ್ DM ಅಲ್ಲಿ ಎಷ್ಟು ಮಾರ್ಕ್ಸ್ ಬಂತು ಅಂಡ್ ಹೇಗ್ ಅನ್ನಿಸ್ತಾ ಒಂದು ಕ್ಷಣ? ನಿಮ್ ಮನೆಯವರೆಲ್ಲ ರಿಯಾಕ್ಷನ್ ಹೇಗಿತ್ತು? DM ಅಲ್ಲಿ ಅವಾಗ ನನಗೆ ಸ್ಟೇಟ್ ಟಾಪರ್ ಆದೆ ಮತ್ತೆ. ಸೊ ಅವಾಗ ತುಂಬ ಕರ್ನಾಟಕ RGHS ಯೂನಿವರ್ಸಿಟಿಗೆ ಸ್ಟೇಟ್ ಟಾಪರ್ ಆಗಿದ್ದಕ್ಕೆ ತುಂಬ ಖುಷಿ ಆಯಿತು. ಸೊ ಎಲ್ಲರಿಗೂ ಖುಷಿ ಆಯಿತು. ಎಕ್ಸ್ಪೆಕ್ಟೆಡ್ ಇತ್ತಾ ನಿಮ್ಗೆ? ಹೇಗೆ ಓದ್ತಾ ಇದ್ರಿ ಎಕ್ಸಾಮ್ಸ್ಗೆಲ್ಲ? ಬಿಕಾಸ್ ಒಂದ್ ಕಡೆಯಿಂದ ಓದ್ಬೇಕು, ಇನ್ನೊಂದ್ ಕಡೆಯಿಂದ ಪೇಷಂಟ್ ನೋಡ್ಬೇಕು, ನೈಟ್ ರೀಡಿಂಗ್ ನಿದ್ದೆ ಇಲ್ಲ, ಡ್ಯೂಟಿ ಮಾಡಬೇಕು, ಹೆಂಗ್ ಮ್ಯಾನೇಜ್ ಮಾಡ್ತಾ ಇದ್ರಿ? ನಾನಂತೂ ಆಬ್ವಿಯಸ್ಲಿ ಈಗ ಬೆಳಗ್ಗೆ ಅಲ್ಲಿ 8 ಗಂಟೆಗೆ ಹೋದ್ರೆ ಸಂಜೆ 7-8 ಗಂಟೆವರೆಗೂ ಕೆಲಸ ಇರ್ತಾ ಇತ್ತು. ಆಮೇಲೆ ನಾವು ಏನಂದ್ರೆ ಈಗ ಪೇಷಂಟ್ ನೋಡ್ಬೇಕಾದ್ರೆ ಹಿಂಗೆ ಅಲ್ಲೇ ಓದ್ತಾ ಇದ್ವಿ, ಜೊತೆಗೆ ಪೇಷಂಟ್ ನೋಡೋದು ಮತ್ತೆ ಡಿಸ್ಕಸ್ ಮಾಡೋದು ನಮ್ಮ ಬ್ಯಾಚ್ಮೇಟ್ಸ್ ಜೊತೆ. ಈ ಪೇಷಂಟ್ ಈ ಥರ ಇದೆ, ಸೊ ನಾವೀಗ ಈ ಪಾಯಿಂಟ್ಸ್ ನಾವು ಅವ್ರಿಗೆ ಹೇಳ್ಕೊಟ್ರೆ ಅವ್ರು ನಮ್ಗೆ ಇನ್ನೊಂದು ಪಾಯಿಂಟ್ ಹೇಳ್ಕೊಡ್ತಾರೆ. ಆಮೇಲೆ ಎಕ್ಸಾಮ್ ಟೈಮಲ್ಲಿ ಲಾಸ್ಟ್ 2-3 ಮಂತ್ಸ್ ಫುಲ್ ಡೈಲಿ ಒಂದು 10-15 ಅವರ್ಸ್ ಕೂತ್ಕೊಂಡು ಓದಿ. ಇದಾಗಿದ ತಕ್ಷಣನೇ ನಿಮ್ದು ಎಜುಕೇಶನ್ ಎಲ್ಲ ಮುಗಿಯುತ್ತೆ. ಎಲ್ಲರಿಗೂ ಟೆನ್ಷನ್ ಆಗೋದು ಫಸ್ಟ್ ಎಜುಕೇಶನ್ ಆಗಿದ ತಕ್ಷಣ ಎಲ್ಲಪ್ಪ ಜಾಬ್ ಹುಡ್ಕೋದು, ಇವಾಗ ಜಾಬ್ ಬೇಕು, ಕ್ಯಾಂಪಸ್ ಪ್ಲೇಸ್ಮೆಂಟ್ ಬರುತ್ತಾ ನಿಮ್ಗೆ ಆಸ್ ಡಾಕ್ಟರ್ಸ್ಗೆ? ನೀವ್ ಹೇಗೆ ಜಾಬ್ ಹುಡುಕಿದ್ರಿ ಅಂಡ್ ನಿಮ್ಮ ಫಸ್ಟ್ ಸ್ಯಾಲ್ರಿ ಎಷ್ಟಾಗಿತ್ತು? ಡಾಕ್ಟರ್ಸ್ ಅಂದ್ರೆ ಎಸ್ಪೆಷಲಿ ಅದಕ್ಕೇನೆ ಈಗ ನಾವು DM ಮಾಡಿ ನ್ಯೂರಾಲಜಿ ಮಾಡಿದ್ಮೇಲೆ ಒಳ್ಳೆ ಡಿಮ್ಯಾಂಡೇ ಇರುತ್ತೆ. ಯಾಕಂದ್ರೆ DM ನ್ಯೂರಾಲಜಿ ಮಾಡಿದ್ದಾರೆ ಅಂದ್ರೆ ಅಷ್ಟೊಂದು ಜನ ಮಾಡಿರಲ್ಲ. ಸೊ ಈಗ ನಾನು ವಿಚಾರಿಸ್ತಾ ಇದ್ದೆ ಈಗ ಯಾವ್ಯಾವ ಎಲ್ಲೆಲ್ಲಿ ಓಪನಿಂಗ್ಸ್ ಇದೆ ಅಂತ. ನಮ್ಮ ಫ್ರೆಂಡ್ಸ್ ಇರ್ತಾರೆ, ಫ್ರೆಂಡ್ಸ್ ಗ್ರೂಪ್ಸ್ ಅಲ್ಲಿ ಯಾರಾದರೂ ಹೇಳ್ತಾರೆ. ಆಮೇಲೆ ನಾವು ಆ ಥರ ವಿಚಾರಿಸ್ತಾ ಇರಬೇಕಾದ್ರೆ ನನಗೆ ಇಲ್ಲಿ ನಾರಾಯಣ ಹೃದಯಾಲಯ ಅವ್ರದ್ದು ವೈಟ್ ಫೀಲ್ಡ್ ಬ್ರಾಂಚಲ್ಲಿ ನ್ಯೂರಾಲಜಿಸ್ಟ್ಗೆ ಓಪನಿಂಗ್ ಇದೆ ಅಂತ ಗೊತ್ತಾಯ್ತು. ಸೊ ಅವಾಗ ಅಲ್ಲಿ ಹೋಗಿ ನಾನು ಜಾಯಿನ್ ಆದೆ. ಕ್ಯಾಂಪಸ್ ಪ್ಲೇಸ್ಮೆಂಟ್ ಅಂತ ಇರಲ್ಲ ನಿಮ್ಮ? ಇಲ್ಲ, ಮೆಡಿಕಲ್ ಫೀಲ್ಡ್ ಅಲ್ಲಿ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ ಇರಲ್ಲ. ಓಕೆ, ಬಟ್ ಹಲವಾರು ಸ್ಟೂಡೆಂಟ್ಸ್ ಗಳಿಗೆ ಜಾಬ್ ಸಿಗದೇ ಇರುತ್ತಲ್ಲ? ಇಲ್ಲ, ಡಾಕ್ಟರ್ ಆದ್ಮೇಲೆ ಎಲ್ಲರಿಗೂ ಕೆಲಸ ಸಿಕ್ಕೇ ಸಿಗುತ್ತೆ. ಅದು ಕೋರ್ಸ್ ಮೇಲೆ ಡಿಪೆಂಡ್. ಹೈಯರ್ ಕೋರ್ಸ್ ಮಾಡಿದಷ್ಟು ಈಸಿ, ಇಲ್ಲ ಅಂದ್ರೆ ಸ್ವಲ್ಪ ಹುಡುಕ್ಬೇಕಾಗುತ್ತೆ. ಆ ಟೈಮಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಎಷ್ಟಿತ್ತು? ಒಂದು DM ಮಾಡಿರುವಂತ ಡಾಕ್ಟರ್ಗೆ ಎಷ್ಟು ವರ್ಷ ಓದಿದೀರಾ ಓವರ್ ಆಲ್ MBBS ಇಂದ DMಗೆ? MBBS ಎಲ್ಲ ಮುಗಿಸೋಷ್ಟೊತ್ತಿಗೆ ಒಂದು 6 years ಆಗುತ್ತೆ. ಆಮೇಲೆ MD 3 years, ಮತ್ತೆ DM 3 years. ಮಧ್ಯದಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಪ್ರಿಪರೇಷನ್ ಅದು ಇದು 13 to 15 years ಆಗುತ್ತೆ. 13 to 15 years ಆಗುತ್ತೆ. ಈ ಎಷ್ಟು ಕೋರ್ಸ್ಗೆ ನೀವು ಎಷ್ಟು ದುಡ್ಡನ್ನ ಸ್ಪೆಂಡ್ ಮಾಡಿದೀರಾ? ಅಂದ್ರೆ ಈಗೆಲ್ಲ ತುಂಬಾ ಜಾಸ್ತಿ ಫೀಸು. ನಾನಿರೋ ಟೈಮಲ್ಲಿ ಎಲ್ಲ ಗೌರ್ಮೆಂಟ್ ಕಾಲೇಜಲ್ಲೇ ಓದಿರೋದ್ರಿಂದ ನನಗೆ MBBS MD DM ಎಲ್ಲ ಒಂದು 2-3 ಲಕ್ಷ ಫೀಸ್, 3 ಲಕ್ಷದಲ್ಲಿ ಮುಗಿಸಿದೆ ನಾನು. ಯಾವ ಇಯರ್ ಇಂದ? 2004 ಅಲ್ಲಿ MBBS ಸ್ಟಾರ್ಟ್ ಮಾಡಿದ್ದು, 2017 ಮುಗಿಸಿದ್ದು. 2004 to 2017 ನೀವು ಸ್ಪೆಂಡ್ ಮಾಡಿರುವಂತ ಮನಿ 3 lakhs ಅಂದ್ರೆ ಫೀಸ್ಗೆ. ಇನ್ನ ಸ್ವಲ್ಪ ಬುಕ್ಸ್ ತಗೊಳಕ್ಕೆ ಅದು ಇದು ಅದೆಲ್ಲ ಖರ್ಚಾಗಿರುತ್ತೆ. ಇನ್ನ ಒಂದು 2 ಲಕ್ಷ ಆಗಿರುತ್ತೆ ಮಿನಿಮಮ್. ಬಟ್ ಇವಾಗ ಒಂದು ವರ್ಷದ ಕೋರ್ಸ್ಗೆ 2 lakhs ಇರುತ್ತಲ್ಲ? ಈಗ ಗವರ್ಮೆಂಟ್ ಕಾಲೇಜ್ ಅವರ ಎಷ್ಟೊಂದು ಫೀಸ್ ರೈಸ್ ಮಾಡಿದ್ದಾರೆ ಅಂದ್ರೆ ತುಂಬಾ ಕಷ್ಟ ಇದೆ ಓದೋದು ಅಲ್ವಾ? ನಾರಾಯಣದಲ್ಲಿ ನಿಮ್ಮ ಸ್ಯಾಲರಿ ಎಕ್ಸ್ಪೆಕ್ಟೇಷನ್ ಎಷ್ಟಿತ್ತು ಹೊಸದಾಗಿ ಜಾಯಿನ್ ಆಗ್ಬೇಕಾದ್ರೆ ವರ್ಸಸ್ ಅವರು ಎಷ್ಟು ಕೊಟ್ರು ನಿಮ್ಗೆ? ನಾನು ಅನ್ಕೊಂಡಿದ್ದೆ ಒಂದು ಆವರೇಜ್ 2 lakhs ಇರ್ಬೋದು ಸ್ಯಾಲ್ರಿ ಪರ್ ಮಂತ್ ಸ್ಟಾರ್ಟಿಂಗ್ ಅಲ್ಲಿ ಅಂತ ಅನ್ಕೊಂಡಿದ್ದೆ. ಬಟ್ ಅಲ್ಲಿ ವೈಟ್ ಫೀಲ್ಡ್ ಅಲ್ಲಿ ಯಾರು ಇರಲಿಲ್ಲ, ನಾನೊಬ್ಬನೇ. ಸೊ ಮ್ಯಾನೇಜ್ ಮಾಡಬೇಕಿತ್ತು. ಅವ್ರು ಕೇಳಿದ್ರು, ಫ್ರೆಶ್ ಇವಾಗ ತಾನೇ ಗ್ರಾಜ್ಯುಯೇಟ್ ಆಗಿದ್ದೀರಾ, ಕಾನ್ಫಿಡೆನ್ಸ್ ಇದೆಯಾ, ಮ್ಯಾನೇಜ್ ಮಾಡ್ತೀರಾ ಎಲ್ಲ. ಆವಾಗ ನಾನು ಫುಲ್ ಕಾನ್ಫಿಡೆಂಟ್ ಆಗಿ ಹೇಳಿದೆ, ನಾನು ಒಬ್ಬನೇ ಮ್ಯಾನೇಜ್ ಮಾಡ್ತೀನಿ ಏನೇ ಇದ್ರು. ಆಮೇಲೆ ಅವರು ನಮ್ಮ ಪ್ರೊಫೆಸರ್ಸ್ಗೆಲ್ಲ ಫೋನ್ ಮಾಡಿ ಎಲ್ಲ ಕೇಳಿದ್ರು. ಅವರೆಲ್ಲ ಒಳ್ಳೆ ರೆಕಮೆಂಡೇಶನ್ ಕೊಟ್ಟರು, ಕಣ್ಮುಚ್ಕೊಂಡು ನೀವು ತಗೊಳ್ಳಿ ಅಂತ. ಸೊ ಎಲ್ಲರ ಹೆಲ್ಪಿಂದ ಸೊ ನನಗೆ ಜಾಸ್ತಿನೇ ಸಿಕ್ತು ಅದಕ್ಕಿಂತ. ಸೊ ತುಂಬ ಖುಷಿ ಆಯಿತು. ಯೂಶಲಿ DM ಮಾಡಿರುವಂತ DM ಓದಿರ್ತಾರಲ್ಲ ಡಾಕ್ಟರ್ಸ್, ಅವ್ರಿಗೆಲ್ಲ ಈ ಲೆವೆಲ್ ಸ್ಯಾಲರೀಸೇ ಬರುತ್ತೆ. ಯೂಶಲಿ ಆವರೇಜ್ ಸ್ಯಾಲರಿ ಅಷ್ಟಿರುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ಈ ಒಂದು ಟೈಮ್ ನಲ್ಲಿ ನಿಮ್ಮ ಮನೆಯವ್ರ ರಿಯಾಕ್ಷನ್ ಹೇಗಿತ್ತು? ಅಂಡ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ ಹೇಳಿದ್ರ ನನಗೆ ಇಲ್ಲಿ ಜಾಬ್ ಸಿಕ್ತು ಈ ತರ ಅಂತ? ಎಷ್ಟೊಂದು ಜನ ಆ ಟೈಮಲ್ಲಿ ತುಂಬಾ ಖುಷಿ ಪಟ್ರು. ಮನೆಯವ್ರಿಗಂತೂ ಆಬ್ವಿಯಸ್ಲಿ ತುಂಬಾ ಖುಷಿ ಆಗೇ ಆಗುತ್ತೆ. ಫ್ರೆಂಡ್ಸ್ ಎಲ್ಲ ಈ ಸ್ಯಾಲರಿ ಕೊಡ್ತಾ ಇದ್ದಾರೆ ಸ್ಟಾರ್ಟಿಂಗ್, ಅದು ಇನ್ನು ಡಿಗ್ರಿ ಮುಗಿಸಿ ಆಚೆ ಬಂದ ತಕ್ಷಣ ಈ ಸ್ಯಾಲರಿ ಸಿಗ್ತಾ ಇದೆ, ಅವ್ರಿಗೂ ಖುಷಿ. ಯಾಕಂದ್ರೆ ಅವ್ರಿಗೂ ನೆಕ್ಸ್ಟ್ ಸಿಗುತ್ತಲ್ಲ ಅವ್ರು ಆಚೆ ಬಂದ ತಕ್ಷಣ. ನೆಕ್ಸ್ಟ್ ಇಯರ್ ಅಥವಾ ಅದ್ರ ಸಬ್ಸಿಕ್ವೆಂಟ್ ಇಯರ್ಸ್ ಅವರು ಪಾಸ್ ಆಗ್ತಾ ಇದ್ದಾರೆ. ಸೊ ಆ ಟೈಮ್ಗೆ ಸೊ ಅವ್ರಿಗೂ ಫುಲ್ ಪಾಸಿಟಿವ್ ಹೋಪ್ಸ್ ಇತ್ತು, ಎಲ್ಲರೂ ಖುಷಿ ಪಟ್ರು. ನಿಮ್ಮ ಪ್ರೊಫೆಸರ್ಸ್ಗೆಲ್ಲ ಗೊತ್ತಾಯ್ತಾ ಈ ವಿಷಯ?
ಎಲ್ಲರೂ ತುಂಬಾ ಖುಷಿ ಪಟ್ರು. ಅವರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸ್ಟಾರ್ಟಿಂಗ್ ಅಲ್ಲೇ ಅಷ್ಟು ಕೊಡ್ತಾರೆ ಅಂತ. ಸೊ ಅದಕ್ಕೆ ಅವರು ತುಂಬಾ ಖುಷಿ ಪಟ್ಟಿದ್ರು. ಓಕೆ, ವೆರಿ ನೈಸ್. ಲಾಸ್ಟ್ ಕ್ವೆಶ್ಚನ್ ನಂದು. ತುಂಬಾ ಜನ ಹೇಳ್ತಾರೆ ಗೌರ್ಮೆಂಟ್ ಕಾಲೇಜಾ ಏನು ಚೆನ್ನಾಗಿರಲ್ಲ, ಪ್ರೈವೇಟ್ಗೆಲ್ಲ ಹೋಗ್ಬೇಕು ಅಂತ. ಬಟ್ ಪ್ರೈವೇಟ್ ಕಾಲೇಜ್ ಆಕ್ಚುಲಿ ನೋಡಿದ್ರೆ ದುಡ್ಡು ಜಾಸ್ತಿ ಇರುತ್ತೆ. ಗೌರ್ಮೆಂಟ್ ಕಾಲೇಜಲ್ಲಿ ಓದಿ ನಿಮ್ಗೆ ಏನಾದ್ರು ವ್ಯತ್ಯಾಸ ಅಂತ ಅನ್ನಿಸ್ತಾ? ಇನ್ಫ್ಯಾಕ್ಟ್ ಗೌರ್ಮೆಂಟ್ ಕಾಲೇಜಿಂದ ಹೊರಗಡೆ ಬಂದಿದ ತಕ್ಷಣ ಚೆನ್ನಾಗಿರೋ ಸ್ಯಾಲ್ರಿ ಇದೆ. ನಿಮ್ ಫ್ರೆಂಡ್ಸ್ ಯಾರಾದ್ರೂ ಪ್ರೈವೇಟ್ ಕಾಲೇಜಲ್ಲಿ ಓದಿರೋದಿದ್ಯಾ? ನಿಮ್ಗೆ ಏನಾದ್ರು ಡಿಫ್ರೆನ್ಸಸ್ ಅನ್ನಿಸ್ತಾ? ಗವರ್ಮೆಂಟ್ ಮೆಡಿಕಲ್ ಫೀಲ್ಡ್ ಅಲ್ಲಿ ಗವರ್ಮೆಂಟ್ ಕಾಲೇಜಸ್ ಬೆಟರ್, ಯಾಕಂದ್ರೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಜಾಸ್ತಿ. ಯಾಕೆಂದ್ರೆ ತುಂಬಾ ಜನ ಪೇಷಂಟ್ ಬರ್ತಾರೆ, ನಾವೇ ಟ್ರೀಟ್ ಮಾಡ್ಬೋದು. ಪ್ರೈವೇಟ್ ಅಲ್ಲಿ ಅಷ್ಟು ಬರಲ್ಲ, ಅದು ಬಂದ್ರು ಕನ್ಸಲ್ಟೆಂಟ್ಸ್ ಎಲ್ಲ ನೋಡ್ತಿರ್ತಾರೆ. ಪ್ರೈವೇಟ್ ಅಲ್ಲಿ ಅದು ಕೆಲವೊಂದು ಕಾಲೇಜಸ್ ಚೆನ್ನಾಗಿರೋದಿದೆ, ಬಟ್ ಮೆಡಿಕಲ್ ಫೀಲ್ಡ್ ಅಲ್ಲಿ ಗವರ್ಮೆಂಟ್ ಕಾಲೇಜಸ್ ಬೆಟರ್ ಜನರಲಿ. ಓಕೆ, ಸೊ ಅಕಸ್ಮಾತ್ ಆಗಿ ನೀವು ಮೆಡಿಸಿನ್ ಓದಬೇಕು ಆ್ಯಂಡ್ ಸ್ಪೆಷಲೈಸೇಷನ್ ಮಾಡಬೇಕು, ಆಮೇಲೆ ಸೂಪರ್ ಸ್ಪೆಷಲೈಸೇಷನ್ ಮಾಡಬೇಕು ಅಂದರೆ ಇವರ ಸಜೆಷನ್ ಪ್ಲೀಸ್ ಗೋ ಟು ಗೌರ್ಮೆಂಟ್ ಕಾಲೇಜ್, ಬಿಕಾಸ್ ಜಾಸ್ತಿ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಫೀಸ್ ಕೂಡ ಕಮ್ಮಿ ಇರುತ್ತೆ ಆಸ್ ಕಂಪೇರ್ಡ್ ಟು ಪ್ರೈವೇಟ್ ಕಾಲೇಜಸ್. ಎನಿವೇಸ್, ಐ ಹೋಪ್ ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು. ಇದಾದ್ಮೇಲೆ ಪಾರ್ಟ್ 4 ಬೇಕಿದ್ರೆ ಹೇಳಿ, ನಾವು ಯೋಚನೆ ಮಾಡಿ ಮಾಡಬೇಕಾಗತ್ತೆ. ಬಿಕಾಸ್ ಆ ವಿಡಿಯೋ ಯಾವ್ದ್ರ ಬಗ್ಗೆ ಇರುತ್ತೆ ಅಂದರೆ, ಇವರು ಇಂಡಿಯಾದಲ್ಲಿ ಆಸ್ ಅ ಡಾಕ್ಟರ್ ವರ್ಕ್ ಮಾಡ್ತಾ ಇದ್ರು, ಇವರಿಗೆ UAE ನಲ್ಲಿ ಅಂದರೆ ಅಬುಧಾಬಿನಲ್ಲಿ ಹೇಗೆ ಕೆಲಸ ಸಿಕ್ತು ಆ್ಯಂಡ್ ಇಲ್ಲಿ ಡಾಕ್ಟರ್ಸ್ಗೆ ಎಷ್ಟು ಸಂಬಳ ಇರುತ್ತೆ, ಆ ಒಂದು ಡೀಟೇಲ್ಸ್ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀವಿ. ಆ್ಯಂಡ್ ಇಲ್ಲಿ ಜಾಬ್ ಹೇಗೆ ಸಿಗೋದು, ಹೇಗೆ ಹುಡುಕೋದು ಬೇಕು ಅಂದರೆ ತಿಳಿಸಿ. ನಿಮ್ಗೇನು ಅನ್ಸುತ್ತೆ, ಶೇರ್ ಮಾಡಬೇಕಾ ಈ ವಿಷಯ? ಮಾಡೋಣ. ಓಕೆ, ಆಲ್ ರೈಟ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕೀಪ್ ಇನ್ಸ್ಪೈರಿಂಗ್. ಥ್ಯಾಂಕ್ ಯು ಸೋ ಮಚ್ ಇವ್ರ ವಿಡಿಯೋ ನೋಡಿದ್ದಕ್ಕೆ. ಐ ಹೋಪ್ ಇವ್ರ ವಿಡಿಯೋ ಇಷ್ಟವಾಗಿರುತ್ತೆ. ಇಷ್ಟವಾದಲ್ಲಿ ಹಿಟ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಮೋಸ್ಟ್ ಇಂಪಾರ್ಟೆಂಟ್ಲಿ ಶೇರ್ ಮಾಡಿ ವಿತ್ ಆಲ್ ದ ಮೆಡಿಕಲ್ ಸ್ಟೂಡೆಂಟ್ಸ್, ವಿತ್ ಆಲ್ ದ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ನಂತರ ಮೀಡಿಯಾ ಸ್ಟೂಡೆಂಟ್ಸ್ ಆಗಿರ್ಬೋದು, ಎಲ್ಲರ ಜೊತೆ ಪೇರೆಂಟ್ಸ್, ಫ್ಯಾಮಿಲಿ, ಫ್ರೆಂಡ್ಸ್. ಬಿಕಾಸ್ ಈ ಥರ ವಿಡಿಯೋಸ್ ನೋಡಿದ್ರೆ ಇನ್ಸ್ಪೈರಿಂಗ್ ಅನ್ಸುತ್ತೆ. ಆ್ಯಂಡ್ ಯಾ, ಅಷ್ಟೇ. ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್. ಬಾಯ್. ಬಾಯ್.